ಇನ್ನು ಇದೇ ವೇಳೆ ವಿವಾದಿತ ಮಳಲಿ ಮಸೀದಿಯ ಒಂದು ಹಿಡಿ ಮಣ್ಣನ್ನು ಕೂಡ ನೀಡಲ್ಲ ಎಂಬ ಎಸ್ಡಿಪಿ ಹೇಳಿಕೆಯ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇದೆಲ್ಲವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗಮನಿಸ್ತಾ ಇದೆ. ಯಾವುದು ಹಿಂದೂಗಳಿಗೆ ಸೇರಬೇಕು, ಇತಿಹಾಸದಲ್ಲಿ ಆಗಿರುವಂತಹ ತಪ್ಪುಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಈ ಹಿಂದೆ ಹಲವಾರು ದೇವಸ್ಥಾನಗಳನ್ನು ಕೆಡವಿ ಮಸೀದಿಗಳನ್ನು ಕಟ್ಟಲಾಗಿದೆ. ಆಗ ನಾವ್ಯಾರು ಇದಕ್ಕೆ ಸಾಕ್ಷಿಗಳಾಗಿ ಇರಲಿಲ್ಲ. ಆದರೆ ನಮ್ಮ ಹಿರಿಯರಿಂದ ಕೆಲವೊಂದು ತಪ್ಪುಗಳು ಆಗಿವೆ. ಎಲ್ಲರೂ ಈ ಬಗ್ಗೆ ಒಟ್ಟಾಗಿ ಯೋಚನೆ ಮಾಡಿದರೆ ಸಮಸ್ಯೆಯನ್ನು ಖಂಡಿತ ಬಗೆಹರಿಸಬಹುದು. ಇತಿಹಾಸ ತಜ್ಞರು ಇದರ ಉತ್ಖನನ ಮಾಡಿ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸಬೇಕು ಎಂದರು. ಇದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳು ಗಮನಿಸ್ತಾ ಇದ್ದಾವೆ. ಗೃಹ ಇಲಾಖೆ ಗಮನಿಸ್ತಾ ಇದೆ. ಆದರೆ ಯಾವುದು ಹಿಂದೂಗಳಿಗೆ ಸೇರಬೇಕು, ಇತಿಹಾಸದಲ್ಲಿ ಏನು ತಪ್ಪುಗಳಾಗಿದೆ ಅದನ್ನು ಸರಿ ಮಾಡುವಂಥದ್ದು ಎಲ್ಲರೂ ಮಾಡಿದರೆ ಎಲ್ಲರೂ ಸಮಾಜದಲ್ಲಿ ಒಟ್ಟಾಗಿ ಬದುಕಬಹುದು. ಹಲವಾರು ದೇವಸ್ಥಾನಗಳನ್ನು ಕೆಡವಿ ಮಸೀದಿಗಳನ್ನು ಹಿಂದಿನ ಕಾಲದಲ್ಲಿ ನಾವ್ಯಾರು ಇದಕ್ಕೆ ಸಾಕ್ಷಿಗಳಲ್ಲ, ಆದರೆ ನಮ್ಮ ಹಿರಿಯರ ಕಾಲದಲ್ಲಿ ಆಗಿತ್ತು ಅನ್ನುವಂಥ ತಪ್ಪುಗಳು ಆಗಿದ್ದಾವೆ. ಇದನ್ನು ಇತಿಹಾಸ ತಜ್ಞರು ಉತ್ಖನನ ಮಾಡಿ ಯಾವುದು ಸರಿ ಯಾವುದು ತಪ್ಪು ಸರಿ ಮಾಡೋಕ್ಕೆ ಎಲ್ಲರೂ ಒಟ್ಟಾಗಿ ಯೋಚನೆ ಮಾಡಿದರೆ ಖಂಡಿತವಾಗಿ ಇದನ್ನು ಸರಿ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಅದಕ್ಕಾಗಿ ಮಳಲಿಯಲ್ಲಿ ಏನೋ ಇವತ್ತು ಮಸೀದಿಯ ವಿವಾದ ನಡೀತಾ ಇದೆ. ಎರಡೂ ಸಮಾಜದವರು ಎರಡೂ ಧರ್ಮದವರು ಒಟ್ಟಿಗೆ ಕೂತ್ಕೊಂಡು ಇದು ನಿಜವಾಗ್ಲೂ ಇತಿಹಾಸದಲ್ಲಿ ಯಾರಿಗೆ ಸೇರಿತ್ತು ಅನ್ನುವಂಥದ್ದನ್ನು ಸಹರ್ಷದಿಂದ ಯೋಚನೆ ಮಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗ್ಬೋದು.